ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಉದ್ಯಾವರ ಇದರ ಮೊದಲ ವರ್ಷದ ವಿದ್ಯಾರ್ಥಿಗಳ ಶಿಷ್ಯೋಪನಯನ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಕಳ ರಾಮಕೃಷ್ಣ ಆಶ್ರಮದ ಶ್ರೀ ವಿವೇಕಾನಂದಜಿ ಮಹಾರಾಜ್ ಸ್ವಾಮೀಜಿಯವರು ಶಿಷ್ಯೋಪನಯನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಶಿಷ್ಯೋಪನಯನವನ್ನ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿಂದಿನ ಕಾಲದ ಹೆಚ್ಚಿನ ಸಂಸ್ಕಾರಗಳು ಇಂದು ಮರೆಯಾಗಿದೆ. ಆದರೆ ಎಸ್ಡಿಎಂ ಕಾಲೇಜಿನಲ್ಲಿ ಇಂತಹ ಸಂಸ್ಕಾರ ಆಚರಿಸುವ ಮೂಲಕ ಗತ ವೈಭವವನ್ನ ನೆನಪಿಸಲಾಗುತ್ತದೆ. ಇಂದಿನ ವಿದ್ಯಾರ್ಥಿಗಳಿಗೆ ಇದು ಅನಿವಾರ್ಯವೂ ಆಗಿದೆ. ಹಿಂದಿನ ಕಾಲದ ಸಂಸ್ಕಾರಗಳು ಉಳಿಯಬೇಕಾದರೆ ಇದು ಎಲ್ಲೆಡೆ ನಡೆಯಬೇಕು ಎಂದರು. यदा ब्रह्मविद्या संप्रदाय कर्तारः आसन् तथैव वर्तमाने ब्रह्मविद्या संप्रदाय पुनरुत्थान हेतवः अस्माकं गुरुपरंपरा वरेण्यः जगत् कल्याणार्थम् अपि च सर्वेभ्यः उत्थानाय एतत् संन्यास संप्रदायं प्रावर्तन्ते. ते सर्वे शास्त्रज्ञाः सन्तः बाल्यादेव सहज संन्यासिनो भूत्वा अनन्तरं कालान्तरेण सकाले पारमहंसं स्वीकृत्य अनन्तरम् एतत् त्यागसेवान्वित संन्यास संप्रदायं ಸ್ಥಾಪಿತವಂತ. ಸಮಾರಂಭದಲ್ಲಿ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮಾ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜೆ ಶ್ರೀನಿವಾಸ್ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು.